ಇವರಿಗೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರವರು ಆ ಬಗ್ಗೆ ಎಂಟ್ರಿ ಮಾಡಿಸಲಿಕ್ಕೆ ಆರ್ಡರ್ ಮಾಡೋ ಪವರ್ ಇತ್ತು. ಯಾರಾದರೂ ರಿಜಿಸ್ಟ್ರಲ್ಲಿ ಎಂಟರ್ ಮಾಡಲಿಕ್ಕೆ ಬಿಟ್ಟು ಹೋಗಿದ್ದರೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಬಂದು ವಿಚಾರಣೆ ನಡೆಸಿ ಆ ಬಗ್ಗೆ ಅವರು ತೀರ್ಮಾನ ಕೊಡ್ತಾಯಿದ್ರು. ಇವಾಗ ಈ ಅಧಿಕಾರವನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಗೆ ವರ್ಗಾಯಿಸಿದ್ದಾರೆ. ಇದರಿಂದಾಗಿ ಜನಗಳು ಇನ್ನು ಮುಂದೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅವರ ನ್ಯಾಯಾಲಯದಲ್ಲಿ ಈ ಬಗ್ಗೆ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಇದು ಜನರಿಗೆ ತುಂಬ ತೊಂದರೆ ತರುವಂತಹ ಒಂದು ಕಾನೂನು. ಯಾಕೆಂದರೆ ನ್ಯಾಯಾಲಯಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಶೀಘ್ರವಾಗಿ ಇಂಥ ಪ್ರಕರಣಗಳು ವಿಲೇವಾರಿಯಾಗುತ್ತೆ. ಅದು ರೆವಿನ್ಯೂ ನ್ಯಾಯಾಲಯಗಳಿಗೆ ಹೋದರೆ ಅಲ್ಲಿ ತಿಂಗಳುಗಟ್ಟಲೆ ಅದು ಇರ್ತದೆ ಮತ್ತು ಅಲ್ಲಿ ಪ್ರತಿದಿನ ವಿಚಾರಣೆಗಳು ನಡೆಯುವುದಿಲ್ಲ. ವಾರಕ್ಕೆ ಒಂದೆರಡು ದಿನ ಅದು ರೆವಿನ್ಯೂ ಅಧಿಕಾರಿಗಳ ಉಳಿದ ಕೆಲಸಗಳ ಒತ್ತಡದಲ್ಲಿ ಸಮಯ ಸಿಕ್ಕಿದಲ್ಲಿ ಮಾಡ್ತಾರೆ. ಅದೇ ರೀತಿ ಜನರಿಗೆ ಇರುವ ಅಭಿಪ್ರಾಯದಂತೆ ರೆವಿನ್ಯೂ ಅಧಿಕಾರಿಗಳ ಎದುರು ಪೇಪರ್ಗಳು ಮೂವ್ ಆಗಬೇಕಿದ್ರೆ ಭಾಳ ಕಷ್ಟಪಡಬೇಕು. ಅದರಲ್ಲಿ ಏನೇನೋ ವಿಷಯಗಳು ಒಳಗೊಂಡಿರ್ತದೆ. ನ್ಯಾಯಾಲಯದಲ್ಲಿ ಹಾಗಿದ್ದರೆ ಅಂಥ ಪ್ರಕರಣಗಳು ಶೀಘ್ರವಾಗಿ ವಿಲೇವಾರಿಯಾಗಿ ಜನರಿಗೆ ನ್ಯಾಯ ದೊರಕ್ತಾ ಇತ್ತು ಇಲ್ಲಿವರೆಗೆ. ಅಂಥ ಒಂದು ತಿದ್ದುಪಡಿಯನ್ನು ಮಾಡಿ ಈಗ ಜನರು ರೆವಿನ್ಯೂ ನ್ಯಾಯಾಲಯಕ್ಕೆ ಹೋಗುವಂತೆ ಮಾಡಿದ್ದಾರೆ. ಅದನ್ನು ರಿವರ್ಟ್ ಮಾಡಬೇಕು, ತಿದ್ದುಪಡಿಯನ್ನು ಹಿಂಪಡೆಯಬೇಕು ಅಂತೇಳಿ ವಕೀಲರ ಸಂಘದ ಒಂದು ಇವರಿಗೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರವರು ಆ ಬಗ್ಗೆ ಎಂಟ್ರಿ ಮಾಡಿಸಲಿಕ್ಕೆ ಆರ್ಡರ್ ಮಾಡೋ ಪವರ್ ಇತ್ತು. ಯಾರಾದರೂ ರಿಜಿಸ್ಟ್ರಲ್ಲಿ ಎಂಟರ್ ಮಾಡಲಿಕ್ಕೆ ಬಿಟ್ಟು ಹೋಗಿದ್ದರೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಬಂದು ವಿಚಾರಣೆ ನಡೆಸಿ ಆ ಬಗ್ಗೆ ಅವರು ತೀರ್ಮಾನ ಕೊಡ್ತಾಯಿದ್ರು. ಇವಾಗ ಈ ಅಧಿಕಾರವನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಗೆ ವರ್ಗಾಯಿಸಿದ್ದಾರೆ. ಇದರಿಂದಾಗಿ ಜನಗಳು ಇನ್ನು ಮುಂದೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅವರ ನ್ಯಾಯಾಲಯದಲ್ಲಿ ಈ ಬಗ್ಗೆ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಇದು ಜನರಿಗೆ ತುಂಬ ತೊಂದರೆ ತರುವಂತಹ ಒಂದು ಕಾನೂನು. ಯಾಕೆಂದರೆ ನ್ಯಾಯಾಲಯಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಶೀಘ್ರವಾಗಿ ಇಂಥ ಪ್ರಕರಣಗಳು ವಿಲೇವಾರಿಯಾಗುತ್ತೆ. ಅದು ರೆವಿನ್ಯೂ ನ್ಯಾಯಾಲಯಗಳಿಗೆ ಹೋದರೆ ಅಲ್ಲಿ ತಿಂಗಳುಗಟ್ಟಲೆ ಅದು ಇರ್ತದೆ ಮತ್ತು ಅಲ್ಲಿ ಪ್ರತಿದಿನ ವಿಚಾರಣೆಗಳು ನಡೆಯುವುದಿಲ್ಲ. ವಾರಕ್ಕೆ ಒಂದೆರಡು ದಿನ ಅದು ರೆವಿನ್ಯೂ ಅಧಿಕಾರಿಗಳ ಉಳಿದ ಕೆಲಸಗಳ ಒತ್ತಡದಲ್ಲಿ ಸಮಯ ಸಿಕ್ಕಿದಲ್ಲಿ ಮಾಡ್ತಾರೆ. ಅದೇ ರೀತಿ ಜನರಿಗೆ ಇರುವ ಅಭಿಪ್ರಾಯದಂತೆ ರೆವಿನ್ಯೂ ಅಧಿಕಾರಿಗಳ ಎದುರು ಪೇಪರ್ಗಳು ಮೂವ್ ಆಗಬೇಕಿದ್ರೆ ಭಾಳ ಕಷ್ಟಪಡಬೇಕು. ಅದರಲ್ಲಿ ಏನೇನೋ ವಿಷಯಗಳು ಒಳಗೊಂಡಿರ್ತದೆ. ನ್ಯಾಯಾಲಯದಲ್ಲಿ ಹಾಗಿದ್ದರೆ ಅಂಥ ಪ್ರಕರಣಗಳು ಶೀಘ್ರವಾಗಿ ವಿಲೇವಾರಿಯಾಗಿ ಜನರಿಗೆ ನ್ಯಾಯ ದೊರಕ್ತಾ ಇತ್ತು ಇಲ್ಲಿವರೆಗೆ. ಅಂಥ ಒಂದು ತಿದ್ದುಪಡಿಯನ್ನು ಮಾಡಿ ಈಗ ಜನರು ರೆವಿನ್ಯೂ ನ್ಯಾಯಾಲಯಕ್ಕೆ ಹೋಗುವಂತೆ ಮಾಡಿದ್ದಾರೆ. ಅದನ್ನು ರಿವರ್ಟ್ ಮಾಡಬೇಕು, ತಿದ್ದುಪಡಿಯನ್ನು ಹಿಂಪಡೆಯಬೇಕು ಅಂತೇಳಿ ವಕೀಲರ ಸಂಘದ ಒಂದು ಇವರಿಗೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರವರು ಆ ಬಗ್ಗೆ ಎಂಟ್ರಿ ಮಾಡಿಸಲಿಕ್ಕೆ ಆರ್ಡರ್ ಮಾಡೋ ಪವರ್ ಇತ್ತು. ಯಾರಾದರೂ ರಿಜಿಸ್ಟ್ರಲ್ಲಿ ಎಂಟರ್ ಮಾಡಲಿಕ್ಕೆ ಬಿಟ್ಟು ಹೋಗಿದ್ದರೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಬಂದು ವಿಚಾರಣೆ ನಡೆಸಿ ಆ ಬಗ್ಗೆ ಅವರು ತೀರ್ಮಾನ ಕೊಡ್ತಾಯಿದ್ರು. ಇವಾಗ ಈ ಅಧಿಕಾರವನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಗೆ ವರ್ಗಾಯಿಸಿದ್ದಾರೆ. ಇದರಿಂದಾಗಿ ಜನಗಳು ಇನ್ನು ಮುಂದೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅವರ ನ್ಯಾಯಾಲಯದಲ್ಲಿ ಈ ಬಗ್ಗೆ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಇದು ಜನರಿಗೆ ತುಂಬ ತೊಂದರೆ ತರುವಂತಹ ಒಂದು ಕಾನೂನು. ಯಾಕೆಂದರೆ ನ್ಯಾಯಾಲಯಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಶೀಘ್ರವಾಗಿ ಇಂಥ ಪ್ರಕರಣಗಳು ವಿಲೇವಾರಿಯಾಗುತ್ತೆ. ಅದು ರೆವಿನ್ಯೂ ನ್ಯಾಯಾಲಯಗಳಿಗೆ ಹೋದರೆ ಅಲ್ಲಿ ತಿಂಗಳುಗಟ್ಟಲೆ ಅದು ಇರ್ತದೆ ಮತ್ತು ಅಲ್ಲಿ ಪ್ರತಿದಿನ ವಿಚಾರಣೆಗಳು ನಡೆಯುವುದಿಲ್ಲ. ವಾರಕ್ಕೆ ಒಂದೆರಡು ದಿನ ಅದು ರೆವಿನ್ಯೂ ಅಧಿಕಾರಿಗಳ ಉಳಿದ ಕೆಲಸಗಳ ಒತ್ತಡದಲ್ಲಿ ಸಮಯ ಸಿಕ್ಕಿದಲ್ಲಿ ಮಾಡ್ತಾರೆ. ಅದೇ ರೀತಿ ಜನರಿಗೆ ಇರುವ ಅಭಿಪ್ರಾಯದಂತೆ ರೆವಿನ್ಯೂ ಅಧಿಕಾರಿಗಳ ಎದುರು ಪೇಪರ್ಗಳು ಮೂವ್ ಆಗಬೇಕಿದ್ರೆ ಭಾಳ ಕಷ್ಟಪಡಬೇಕು. ಅದರಲ್ಲಿ ಏನೇನೋ ವಿಷಯಗಳು ಒಳಗೊಂಡಿರ್ತದೆ. ನ್ಯಾಯಾಲಯದಲ್ಲಿ ಹಾಗಿದ್ದರೆ ಅಂಥ ಪ್ರಕರಣಗಳು ಶೀಘ್ರವಾಗಿ ವಿಲೇವಾರಿಯಾಗಿ ಜನರಿಗೆ ನ್ಯಾಯ ದೊರಕ್ತಾ ಇತ್ತು ಇಲ್ಲಿವರೆಗೆ. ಅಂಥ ಒಂದು ತಿದ್ದುಪಡಿಯನ್ನು ಮಾಡಿ ಈಗ ಜನರು ರೆವಿನ್ಯೂ ನ್ಯಾಯಾಲಯಕ್ಕೆ ಹೋಗುವಂತೆ ಮಾಡಿದ್ದಾರೆ. ಅದನ್ನು ರಿವರ್ಟ್ ಮಾಡಬೇಕು, ತಿದ್ದುಪಡಿಯನ್ನು ಹಿಂಪಡೆಯಬೇಕು ಅಂತೇಳಿ ವಕೀಲರ ಸಂಘದ ಒಂದು ಇವರಿಗೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ರವರು ಆ ಬಗ್ಗೆ ಎಂಟ್ರಿ ಮಾಡಿಸಲಿಕ್ಕೆ ಆರ್ಡರ್ ಮಾಡೋ ಪವರ್ ಇತ್ತು. ಯಾರಾದರೂ ರಿಜಿಸ್ಟ್ರಲ್ಲಿ ಎಂಟರ್ ಮಾಡಲಿಕ್ಕೆ ಬಿಟ್ಟು ಹೋಗಿದ್ದರೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಬಂದು
ವಿಚಾರಣೆ ನಡೆಸಿ ಆ ಬಗ್ಗೆ ಅವರು ತೀರ್ಮಾನ ಕೊಡ್ತಾ ಇದ್ದರು. ಇವಾಗ ಈ ಅಧಿಕಾರವನ್ನು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಗೆ ವರ್ಗಾಯಿಸಿದ್ದಾರೆ. ಇದರಿಂದಾಗಿ ಜನಗಳು ಇನ್ನು ಮುಂದೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಅವರ ನ್ಯಾಯಾಲಯದಲ್ಲಿ ಈ ಬಗ್ಗೆ ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಇದು ಜನರಿಗೆ ತುಂಬ ತೊಂದರೆ ತರುವಂತಹ ಒಂದು ಕಾನೂನು. ಯಾಕೆಂದರೆ ನ್ಯಾಯಾಲಯಗಳಲ್ಲಿ ಒಂದೂವರೆ ತಿಂಗಳಲ್ಲಿ ಶೀಘ್ರವಾಗಿ ಇಂಥ ಪ್ರಕರಣಗಳು ವಿಲೇವಾರಿಯಾಗ್ತದೆ. ಅದು ರೆವಿನ್ಯೂ ನ್ಯಾಯಾಲಯಗಳಿಗೆ ಹೋದರೆ ಅಲ್ಲಿ ತಿಂಗಳುಗಟ್ಟಲೆ ಅದು ಇರ್ತದೆ ಮತ್ತು ಅಲ್ಲಿ ಪ್ರತಿದಿನ ವಿಚಾರಣೆಗಳು ನಡೆಯುವುದಿಲ್ಲ. ವಾರಕ್ಕೆ ಒಂದೆರಡು ದಿನ. ಅದು ರೆವಿನ್ಯೂ ಅಧಿಕಾರಿಗಳ ಉಳಿದ ಕೆಲಸಗಳ ಒತ್ತಡದಲ್ಲಿ ಸಮಯ ಸಿಕ್ಕಿದಲ್ಲಿ ಮಾಡ್ತಾರೆ. ಅದೇ ರೀತಿ ಜನರಿಗೆ ಇರುವ ಅಭಿಪ್ರಾಯದಂತೆ ರೆವಿನ್ಯೂ ಅಧಿಕಾರಿಗಳ ಎದುರು ಪೇಪರ್ಗಳು ಮೂವ್ ಆಗಬೇಕಿದ್ರೆ ಭಾಳ ಕಷ್ಟಪಡಬೇಕು. ಅದರಲ್ಲಿ ಏನೇನೋ ವಿಷಯಗಳು ಒಳಗೊಂಡಿರ್ತದೆ. ನ್ಯಾಯಾಲಯದಲ್ಲಿ ಹಾಗಿದ್ದರೆ ಅಂಥ ಪ್ರಕರಣಗಳು ಶೀಘ್ರವಾಗಿ ವಿಲೇವಾರಿಯಾಗಿ ಜನರಿಗೆ ನ್ಯಾಯ ದೊರಕ್ತಾ ಇತ್ತು ಇಲ್ಲಿವರೆಗೆ. ಅಂಥ ಒಂದು ತಿದ್ದುಪಡಿಯನ್ನು ಮಾಡಿ ಈಗ ಜನರು ರೆವಿನ್ಯೂ ನ್ಯಾಯಾಲಯಕ್ಕೆ ಹೋಗುವಂತೆ ಮಾಡಿದ್ದಾರೆ. ಅದನ್ನು ರಿವರ್ಟ್ ಮಾಡಬೇಕು, ತಿದ್ದುಪಡಿಯನ್ನು ಹಿಂಪಡೆಯಬೇಕು ಅಂತೇಳಿ ವಕೀಲರ ಸಂಘದ ಒಂದು